ಸರ್ಕಾರದ ನಿರ್ಲಕ್ಷ್ಯದಿಂದ ಉಡುಪಿಯ ಮಲ್ಪೆ ಬಂದರು ಬಹಳ ದೊಡ್ಡ ದುರಂತವನ್ನ ಎದುರು ನೋಡ್ತಾ ಇದೆ. ಬಂದರಿನಲ್ಲಿ ಹಡಗುಗಳು ಸಂಚಾರವೇ ಕಷ್ಟವಾಗ್ತಾ ಇದೆ. ಅಪಿತಪ್ಪಿ ಯಾರಾದ್ರೂ ಬಂದರಿನಲ್ಲಿ ನೀರಿಗೆ ಬಿದ್ರೆ ಜೀವ ಉಳಿಯೋದು ಬಿಡಿ, ಹೆಣ ಸಿಗೋದು ಡೌಟು ಎನ್ನುವಷ್ಟು ಮಟ್ಟಿಗೆ ಪರಿಸ್ಥಿತಿ ಕೆಟ್ಟು ಹೋಗಿದೆ. ಹಾಗಾದ್ರೆ ಸರ್ವ ಋತು ಬಂದರು ಅಂತ ಹೆಗ್ಗಳಿಕೆ ಗಳಿಸಿದ ಮಲ್ಪೆ ಬಂದರಿಗೆ ಅಂತದ್ದು ಏನಾಗಿತ್ತು? ಈ ಸ್ಟೋರಿ ನೋಡಿ. ಮೀನುಗಾರಿಕೆ ನಡೆಸುವುದು ಸಮುದ್ರದಲ್ಲಿ ಆದರೂ ಮತ್ಸ್ಯ ಬೇಟೆ ಮುಗಿಸಿ ಬಂದ ಹಡಗುಗಳು ನಿಲ್ಲೋದು ಬಂದರಿನಲ್ಲಿ. ಬಂದರಿನಲ್ಲೇ ವ್ಯಾಪಾರ ವಹಿವಾಟು. ಬಂದರು ಸುಸಜ್ಜಿತವಾಗಿ ಇದ್ರೆ ಹಡಗು ನಿಲ್ಲುವುದಕ್ಕೂ ಸಹಕಾರಿ. ಆದ್ರೆ ಕರಾವಳಿ ಸರ್ವ ಋತು ಬಂದರು ಅಂತ ಹೆಸರು ಪಡೆದ ಉಡುಪಿಯ ಮಲ್ಪೆ ಬಂದರು ಈಗ ದೊಡ್ಡ ಅಪಾಯವನ್ನ ಎದುರು ನೋಡುತ್ತಿದೆ. ಬಂದರು ಅಂದ್ರೆ ನೀರು ತುಂಬಿಕೊಂಡಿರಬೇಕು. ಆದ್ರೆ ಮಲ್ಪೆ ಬಂದರಿನಲ್ಲಿ ನೀರಿಗಿಂತ ಹೆಚ್ಚು ಹೂಳು ತುಂಬಿಕೊಂಡಿದೆ. ಹೌದು, ಹೂಳು ತುಂಬಿಕೊಂಡಿರುವ ಕಾರಣದಿಂದ ಹಡಗುಗಳ ಸಂಚಾರಕ್ಕೆ ದೊಡ್ಡ ಸಮಸ್ಯೆಯಾಗ್ತಿದೆ. ಅದರಲ್ಲೂ ನೀರಿನ ಇಳಿತದ ಸಂದರ್ಭ ತಳಭಾಗ ಕಾಣ್ತಿದೆ. ಡ್ರಜ್ಜಿಂಗ್ ನಡೆಸದೆ 5 ವರ್ಷ ಆಗಿರೋದ್ರಿಂದ ಬೃಹತ್ ಪ್ರಮಾಣದಲ್ಲಿ ಹೂಳು ತುಂಬಿಕೊಂಡಿದೆ. ಕೆಲ ವರ್ಷಗಳ ಹಿಂದೆ ಡ್ರಜ್ಜಿಂಗ್ ನಡೆಸೋದಕ್ಕೆ ಮುಂಬೈ ಕಂಪನಿಯೊಂದಕ್ಕೆ ಟೆಂಡರ್ ನೀಡಲಾಯಿತು. ಆದರೆ ಕೆಲ ತಾಂತ್ರಿಕ ಕಾರಣದಿಂದ ಪೂರ್ತಿಯಾಗದೆ ಅರ್ಧಕ್ಕೆ ನಿಂತಿತ್ತು. ಹೀಗಾಗಿ ಬೃಹತ್ ಪ್ರಮಾಣದ ಹೂಳು ತುಂಬಿ ದೊಡ್ಡ ಗಂಡಾಂತರವನ್ನ ಬಂದರು ಎದುರು ನೋಡುತ್ತಿದೆ. ಬಂದರದ ಉಲಾಯ್ಡ್ ಅಂಚಿನ ಪಿದಾಯಿಡ್ಲ ಹೂಳಿಗೆ ಪೋಡು ಮಸ್ತ್ ಪಂಡ 10 ಫೀಟ್ ಮುಟಗೆ ಪೋಡು ಮಸ್ತ್ ಬೋಟುಗಳ ಬಂಗ ಒಂದುಂಡು. ಇತ್ತೆ ನಮ್ಮ ಮಲ್ಪೆಡಿಪ್ಪುನು ಎಲ್ಪ ಫೀಟ್ ಮಿತ್ತು ಮಾಮಲ್ಲ ಬೋಟ್ ಇಪ್ಪುನು. ಆ ಬೋಟು ಪಂಡ ನೆಟ ಬೋಟು ರಾತ್ರಿಗೆ ಪೂರ ಮಸ್ತ್ ಬಂಗ ಒಂದುಂಡು. ಬೋಟು ತಿರುಗಿರೇಗಿಲ್ಲ ಆಪುಚ್ಚಿ ಈನ ಪಂಡ ನೀರು ಕಮ್ಮಿ ಇತ್ತಿನ ಬೋಟು ಟಯರ್ ರೋಪು ಬಲೆ ಬುಡ್ಚಾಂದಿನ ಪೂರ ರಾತ್ರಿ ಸಿಗಬರು ನೀರು ಕಮ್ಮಿ ಇರಬಹುದು. ಅಂಚಾದ ರಾತ್ರಿ ನಡು ರಾತ್ರಿಗೆಲ್ಲ ಇಂಕ್ ಫೋನ್ ಮಲ್ತದ್ದು ಬೋಟು ಪಡ್ಡೆ ಬೋರೆ ಯಾವೊಂದು ಇಜ್ಜಿ ಬಲೆಗೆ ಸಿಕ್ಕಬಿಡ್ದಿನ ಗೆತ್ತುಕೊರ್ಲೆ ಒಂದು ಫೋನ್ ಮಲ್ಪಿರು. ಐಕೆ ಅಂಚಾದ ಬೋಟುಗಳ ಮಸ್ತ್ ಡ್ಯಾಮೇಜ್ ಆಪುಂಡು. ಆಯ್ನಾತ್ ಬೇಗ ನಮ್ಮ ಮಲ್ಪೆದ ಹೂಳುಗಿತ್ತದು ಕೆಸರುಗಿತ್ತದು ಆಯ್ನಾತ್ ಬೇಗ ಕುರುಡೊಂದು ಸರ್ಕಾರಗಳ ಅಂಚಿನ ಮೀನುಗಾರಿಕೆ ಸಚಿವರಿಗಳ ಏನು ಪರೊಂದಿಲ್ಲ. ಮಲ್ಪೆ ಬಂದರಿನಲ್ಲಿ ಸುಮಾರು 2,000ದಷ್ಟು ಬೋಟ್ಗಳಿವೆ. ಬೆಳಗ್ಗೆ 4 ಗಂಟೆಯಿಂದ ಸಾವಿರಾರು ಮಂದಿ ಬಂದರಿನಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ. ಒಂದು ವೇಳೆ ಅಪ್ಪಿ ತಪ್ಪಿ ಬಿದ್ರೆ ಜೀವ ಉಳಿಯೋದು ಬಿಡಿ, ಹೆಣ ಸಿಗೋದು ಕೂಡ ಗ್ಯಾರಂಟಿ ಇಲ್ಲ. ಅಷ್ಟು ಕಠಿಣ ಎನ್ನುವಂತಿದೆ ಸದ್ಯದ ಪರಿಸ್ಥಿತಿ. ಡ್ರಜ್ಜಿಂಗ್ ನಡೆಸಿ ಅಂತ ಮೀನುಗಾರರು ಒತ್ತಾಯ ಮಾಡಿದ್ರೂ ಉತ್ತರ ಮಾತ್ರ ಶೂನ್ಯ. ಅಂದಹಾಗೆ ಮೀನುಗಾರರ ಸಮಸ್ಯೆ ಆಲಿಸಬೇಕಾದ ಸಚಿವರಿಗೆ ಮೀನುಗಾರಿಕೆ ಬಗ್ಗೆ ಅರಿವು ಕಮ್ಮಿ, ತಿಳಿದುಕೊಳ್ಳುವ ಆಸಕ್ತಿ ಕೂಡ ಇದ್ದಂತಿಲ್ಲ. ಹೀಗಾಗಿ ಮಲ್ಪೆ ಬಂದರಿನ ಸದ್ಯದ ಪರಿಸ್ಥಿತಿ ಗಂಭೀರವಾಗಿದೆ. ಇನ್ನಾದ್ರೂ ಈ ಬಗ್ಗೆ ಗಮನ ಹರಿಸಿ ಡ್ರಜ್ಜಿಂಗ್ ಕೆಲಸ ಆದಷ್ಟು ಬೇಗ ನಡೆಸುವತ್ತ ಸರ್ಕಾರ ಗಮನ ಹರಿಸಬೇಕಾಗಿದೆ. ಪ್ರಮೋ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.